ಬಿಜೆಪಿ ಅಲ್ಪಸಂಖ್ಯಾತರನ್ನ ಇರೋದಿಂದ ಅಪಪ್ರಚಾರ ಮಲ್ತೊಂದುಲ್ಲೆರ್ ಆಂಡ ಪಕ್ಷ ಇರೋದಿಯತ್ ಪಕ್ಷಡು ಅಲ್ಪಸಂಖ್ಯಾತರ ಬುಲೆವಂದೆ ಉಲ್ಲೆರಂದು ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಗುರ್ಕಾರ್ಯರು ಅನ್ವರ್ ಮಾನಿಪಾಡಿ ಪಂತಿರು. ಬಿಜೆಪಿ ಅಲ್ಪಸಂಖ್ಯಾತ ನಾಯಕರು ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಗುರ್ಕಾರ್ಯರು ಅನ್ವರ್ ಮಾನಿಪಾಡಿ ಅಂಗಾರೆ ಕುಡ್ಲದ ಬಿಜೆಪಿ ಓಟದ ಪ್ರಚಾರ ಕಾರ್ಯಾಲಯಡು ಸುದ್ದಿಕೊಟ್ಟು ಪಾತಿರ್ದು ಮೋದಿ ಸರ್ಕಾರ ಭಾರತಗೂ ಅಗತ್ಯ ಮುಸಲ್ಮಾನರು ಬಿಜೆಪಿ ಪಕ್ಷಡು ಬುಲೆವಂದುಲ್ಲೆರು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಅದ್ಭುತ ಯೋಜನೆ ರಾಜ್ಯಡು 79 ಲಕ್ಷ ಜನ ರೈತರು ದೇಶಡು 14 ಕೋಟಿ ರೈತರಿಗೆ ಹೆಲ್ತ್ ಕಾರ್ಡ್ ಕೊಡ್ತಂಡು 7 ಕೋಟಿ ಧರ್ಮದ ಗ್ಯಾಸ್ ಯೋಜನೆದ ಫಲದೆತ್ತೊನ್ನಕ್ಲೆಡ್ದು 1% ಮುಸಲ್ಮಾನರಾದುಲ್ಲೆರು ಬಿಜೆಪಿ ಅಲ್ಪಸಂಖ್ಯಾತರನ್ನ ಇರೋದಿಂದ ಅಪಪ್ರಚಾರ ಮಲ್ತೊಂದುಲ್ಲೆರು ಆಂಡ ಪಕ್ಷ ಅಲ್ಪಸಂಖ್ಯಾತರನ್ನ ಇರೋದಿ ಅತ್ತಂದು ಅನ್ವರ್ ಮಾನಿಪಾಡಿ ಪಂಡ್ಯರು ಮೋನಪ್ಪ ಭಂಡಾರಿ ಸಂತೋಷ್ ರೈ ಬೋಳಿಯಾರ್ ಸುದ್ದಿ ಕೊಟ್ಟುಡಿತ್ತರು. ಈ 7 ಕೋಟಿ ಉಚಿತ ಗ್ಯಾಸ್ ಕನೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ 1.1 ಅದ್ಭುತವಲ್ಲ ಏನು ಸರ್ ಇದು 1.1 crore ಇದು ಅದ್ಭುತವಲ್ಲ ಸರ್. RTಗೆ 12 ರೂಪಾಯಿ ಕೊಟ್ಟು ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಸರ್. ಸುಳ್ಳು ಹೇಳೋದಲ್ಲ ಇದು, ಯಾರು ಸುಳ್ಳು ಹೇಳಬೇಕಾಗಿಲ್ಲ. ಇದೇ ನಮ್ಮ ದೇಶದಲ್ಲಿ ನಾವು ಏನೆಲ್ಲ ಹೇಳ್ತಿದ್ದೇವೋ, ನಮ್ಮ ಅಪೋಸಿಷನ್ ಏನೆಲ್ಲ ಹೇಳ್ತಿದ್ದಾರೋ, ಅಲ್ಪಸಂಖ್ಯಾತರ ವಿರೋಧಿ, ಅಲ್ಪಸಂಖ್ಯಾತರು ಹಾಗೆ ಯಾರು ಇಲ್ಲ. ಇದರಲ್ಲಿ ಒಂದು ಗೊತ್ತಾಗಬೇಕು ಎಷ್ಟರ ಮಟ್ಟಿಗೆ ನಾವು ಬಗಳೆ ಹೊಡೆಯಿದೆ ಅಲ್ಪಸಂಖ್ಯಾತ ಉದ್ಧಾರಕರು ಅಂತ ಹೇಳಿ. ಭಾರತ ದೇಶದ ಹಿಂದೂಗಳು ಟೆರರಿಸ್ಟ್ ಉಗ್ರವಾದಿಗಳನ್ನು ಹೇಳಿದರು. ಇದು ಹೇಳಿದ್ದು ಬಹಳ ಅಪರಾಧ. ದೇಶದ ಒಂದು 85 ಶತಮಾನ ಜನರಿಗೆ ಸ್ವಲ್ಪ ಅವಮಾನ ಮಾಡಿದಂಗೆ. ಇದರ ಜೊತೆ ಏನಾಗುತ್ತೆ ಅಂತ ಹೇಳಿದರೆ ಇದು ವಿಷ ಬೀಜ ಬಿತ್ತಿದಾಗ ಆಗುತ್ತೆ. ಬಾಕಿ ಇರೋ 15% ಅಲ್ಪಸಂಖ್ಯಾತರು ಬೇರೆ ಇದ್ದರು, ಇವರಿಗೂ ಒಂಥರ ಮನಸ್ಸಿಗೆ ತಳಮಳವಾಗ್ತದೆ. ದಿಸ್ ಇಸ್ ಬ್ಯಾಡ್. ದಿಸ್ ಅಬ್ಸಲ್ಯೂಟ್ಲಿ ಡಿವೈಡಿಂಗ್. ಆಕಾಶ ಪಚಂತೋ ಮೆಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವ ಪ್ರತಿಗಚ್ಚತಿ. ಈ ವಿಚಾರದ ಧಾರೆಯಲ್ಲಿ ಬೆಳೆದು ಬಂದವರು ನಾವು. ನಮ್ಮ ದೇಶ